ಎಟಿಎಂ ಕಾರ್ಡ್ ಬ್ಲಾಕ್ ಆಗಿದೆ, ಸರಿಪಡಿಸಿಕೊಡುತ್ತೇವೆ ಎಂದು ನಂಬಿಸಿ ಯುವಕನೊಬ್ಬನ ಬ್ಯಾಂಕ್ ಅಕೌಂಟ್ನಿಂದ 68,000 ರೂಪಾಯಿ ಎಗರಿಸಿದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ಕೆನರಾ ಬ್ಯಾಂಕ್ನಿಂದಲೇ ಕಾಲ್ ಮಾಡುತ್ತಿರುವುದಾಗಿ ಹೇಳಿದ ಅನಾಮಿಕ ವ್ಯಕ್ತಿ ಯುವಕನಲ್ಲಿ ನಿಮ್ಮ ಎಟಿಎಂ ಕಾರ್ಡ್ ಬ್ಲಾಕ್ ಆಗಿದೆ, ಕೂಡಲೇ ಸರಿಪಡಿಸಬೇಕಿದೆ, ಅದಕ್ಕಾಗಿ ನಿಮ್ಮ ಎಟಿಎಂ ಕಾರ್ಡ್ ಸಂಖ್ಯೆ ಹಾಗೂ ಇತರ ವಿವರಗಳನ್ನು ನೀಡಿ ಎಂದು ಕಾಲ್ ಮಾಡಿದ ಅನಾಮಿಕ ವ್ಯಕ್ತಿ ಹೇಳಿದ್ದಾರೆ. ಯುವಕ ತನ್ನ ಎಟಿಎಂ ಕಾರ್ಡ್ ಬಳಸದೆ 6 ತಿಂಗಳಾದ ಹಿನ್ನೆಲೆಯಲ್ಲಿ ಬ್ಲಾಕ್ ಆಗಿರಲೂಬಹುದು ಎಂದು ತಿಳಿದು ಎಲ್ಲಾ ವಿವರಗಳನ್ನು ಅನಾಮಿಕ ವ್ಯಕ್ತಿಗೆ ನೀಡಿದ್ದಾರೆ. ನೀಡಿದ ತಕ್ಷಣ ಬ್ಯಾಂಕಿನ ಅಕೌಂಟ್ನಿಂದ 10,000 ರೂಪಾಯಿ ಕಡಿತಗೊಂಡಿದ್ದ. ಇದನ್ನ ಪ್ರಶ್ನಿಸಿ ಹಣ ಕಳೆದುಕೊಂಡ ಯುವಕ ಮತ್ತೆ ತನಗೆ ಕರೆ ಬಂದ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯುವಕನನ್ನ ಮತ್ತೆ ಮರಳು ಮಾಡಿದ ಅನಾಮಿಕ ಸ್ವಲ್ಪ ತೊಂದರೆಯಾಗಿ ಹಣ ಡೆಬಿಟ್ ಆಗಿದೆ, ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ OTP ಬರುತ್ತೆ, ಅದನ್ನ ಹೇಳಿ ಎಂದಿದ್ದಾನೆ. ಕೂಡಲೇ ಯುವಕ ಮತ್ತೆ ಆ ವ್ಯಕ್ತಿಗೆ ತನ್ನ ಮೊಬೈಲ್ ಸಂಖ್ಯೆಗೆ ಬಂದ OTPಯನ್ನ ನೀಡಿದ್ದಾನೆ. ಅದನ್ನು ಪಡೆದ ಯುವಕನ ಅಕೌಂಟ್ನಿಂದ ಮತ್ತೆ ಹಣವನ್ನ ಲಪಟಾಯಿಸಿದ್ದಾನೆ. ತನಗಾದ ಮೋಸದ ಬಗ್ಗೆ ಲೇಟಾಗಿ ತಿಳಿದ ಯುವಕ ಇದೀಗ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಕರೆ ಮಾಡಿದ ವ್ಯಕ್ತಿಯ ಮೊಬೈಲ್ ನಂಬರ್ ಆಧರಿಸಿ ಆತನ ವಿರುದ್ಧವೂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ. ನಾನು ಆ್ಯಕ್ಚುಲಿ ATM ಯೂಸ್ ಮಾಡ್ತಾ ಇರಲಿಲ್ಲ, ಪ್ರಾಬಬ್ಲಿ 6 ಮಂತಿಂದ ATM ಯೂಸ್ ಮಾಡ್ತಾ ಇರಲಿಲ್ಲ, ಹಾಗಾಗಿ ಬ್ಲಾಕ್ ಆಗಿರ್ಬೋದು ಅಂತ ಅಂದ್ಕೊಂಡೆ. ಮತ್ತು ಎಕ್ಸಾಕ್ಟ್ ಕೆನರಾ ಬ್ಯಾಂಕ್ ಅಂತ ಹೇಳಿರಲ್ಲ, ಹಾಗೆ ಬ್ಯಾಂಕಿಂಗ್ ಆಗಿರ್ಬೋದು ಅಂತೇಳಿ ನನ್ನ ATM ನಂಬರ್ ಕೊಟ್ಟೆ, 30 ಡಿಜಿಟ್ ಮತ್ತು ಹಿಂದೆ CV ಉಂಟಲ್ಲ ಅದನ್ನು ಹೇಳಿದ್ರು, ಅದನ್ನು ಆ ನಂಬರನ್ನು ಕೊಟ್ಟೆ. ಕೊಟ್ಟ ತಕ್ಷಣ ನನ್ನ ಅಕೌಂಟಿಂದ 10,000 ಡೆಬಿಟ್ ಆಯಿತು. ಆಗ ನನಗೆ ಗೊತ್ತಾಯಿತು ಇದು ಫ್ರಾಡರ್ಸ್ ಅಂತ. ಆಗ ನಾನು ಅವನಿಗೆ ಬೈದೆ, ಹೀಗೆ 10,000 ಡೆಬಿಟ್ ಆಗಿದೆ, ಅದನ್ನು ನಿಮಗೆ ರೀಫಂಡ್ ಮಾಡಿ ಹೀಗೆ ಮಾತುಕತೆ ಇತ್ತು. ಅಷ್ಟೊತ್ತಿಗೆ ರೀಫಂಡ್ ಮಾಡಬೇಕಾದ್ರೆ ನಿಮಗೊಂದು ನಂಬರ್ ಬರ್ತದೆ, OTP ಬರ್ತದೆ, ಆ OTP ಹೇಳಿ, ಆಗ ನಿಮಗೆ ರೀಫಂಡ್ ಮಾಡ್ತೇನೆ ಅಂತ ಹೇಳಿದ್ರು. ಹಾಗೆ OTP ನಾನು ಹೇಳಿದೆ. OTP ಹೇಳಿದ ತಕ್ಷಣ ನನ್ನ ಅಕೌಂಟಿಂದ 4 ಸಲ ಅಮೌಂಟ್ ಕಟ್ಟಾಯಿತು. ಟೋಟಲ್ 68,500 ನನ್ನ ಅಕೌಂಟಿಂದ ಹೋಗಿದೆ. ಈಗಾಗಲೇ ಪುತ್ತೂರು ಪೊಲೀಸ್ ಸ್ಟೇಷನಲ್ಲಿ ಕೇಸು FIR ಆಗಿದೆ. ಹಾಗೆ FIR ಕಾಪಿಯನ್ನು ಕೂಡ ನಾನು ಬ್ಯಾಂಕಿಗೆ ನೀಡಿರುತ್ತೇನೆ. ಬ್ಯಾಂಕ್ನಿಂದ ಕರೆ ಮಾಡುತ್ತೇನೆ ಎಂದು ನಂಬಿಸಿ ಮೋಸ ಹೋದ ಸಾವಿರಾರು ಘಟನೆಗಳು ಬೆಳಕಿಗೆ ಬಂದರೂ ಇನ್ನು ಇಂತಹ ಮೋಸಕ್ಕೆ ಯುವಕರೇ ಬಲಿಯಾಗುತ್ತಿರುವುದು ದುರಂತವೇ ಸರಿ. ಸರ್ಕಾರ ಇಂತಹ ಮೋಸ ಮಾಡುವ ಜಾಲವನ್ನ ಪತ್ತೆ ಹಚ್ಚುವ ಕಾರ್ಯ ಮಾಡಬೇಕು ಎನ್ನುವ ಒತ್ತಾಯವು ಇದೀಗ ಮೋಸ ಹೋದವರಿಂದ ಕೇಳಿಬರುತ್ತಿದೆ. ಪ್ರವೀಣ್ V4 News 24/7 ಪುತ್ತೂರು.